ಎಲ್ರಿಗೂ ಗೊತ್ತಿರುವಂತೆ ಮೊನ್ನೆ ಭಾನುವಾರ ನಗರದ ಹೊರವಲಯದ ಕುರುಪು ಎಂಬ ಪ್ರದೇಶದಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಮೈದಾನವನ್ನು ದಾಟಿ ಹೋದ ಅನ್ನುವ ಕಾರಣವನ್ನಿಟ್ಟುಕೊಂಡು ದಾಟಿ ಹೋದಂತಹ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಮೇಲೆ ಬಿಜೆಪಿ ಮುಖಂಡರಾದಂತಹ ರವೀಂದ್ರ ನಾಯಕ ಸೇರಿದಂತೆ ಅವರ ಒಂದು 30ರಿಂದ 40 ಮಂದಿ ಆ ತಂಡ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅಮಾನವೀಯ ರೀತಿಯಲ್ಲಿ ಅವರನ್ನು ದಹಿಸಿ ಕೊಲೆ ಮಾಡಿರ್ತಕ್ಕಂತಹದ್ದು ಬಹಳ ವಿಷಾದನೀಯ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇದೆಲ್ಲವೂ ಕೂಡ ನಮಗೆ ಸಮಾಜದ ಮುಂದೆ ಬರುವಂಥದ್ದು ಸೋಮವಾರ. ಆದರೆ ಈ ಘಟನೆ ನಡೆದು 1-2 ಗಂಟೆಯಲ್ಲಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಗೆ ಅಥವಾ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಹೋಗ್ತದೆ. ಮಾಹಿತಿ ಹೋಗಿ ಆ ಮೃತದೇಹವನ್ನು ಅಲ್ಲಿಂದ ಮಾರ್ಚರಿಗೆ ಶಿಫ್ಟ್ ಮಾಡ್ತಾರೆ. ಅವರು ಮಾರ್ಚರಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ವ್ಯತಿರಿಕ್ತ ರೂಪದಲ್ಲಿ ಆ ಒಂದು ರಿಪೋರ್ಟನ್ನು ಕೊಟ್ಟು ಆ ಒಂದು ಗುಂಪು ಹತ್ಯೆಯನ್ನು ಮರೆಮಾಚುವಂತಹ ಅಥವಾ ಅದನ್ನು ಅಲ್ಲಿಗೆ ಅಡಗಿಸುವಂತಹ ಒಂದು ಪ್ರಯತ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ವಾಮಂಜೂರು ಪೊಲೀಸ್ ಠಾಣೆಯಲ್ಲಿ ನಡೀತದೆ. ಇದು ಬಹಳ ಖೇದಕರ. ಈ ಮಾತನ್ನು ನಾನು ಯಾವ ರೀತಿ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾನುವಾರ ದಿವಸ ಸಂಜೆ ಸಿಕ್ಕಿದಂತಹ ಬಾಡಿಯ ವಿಚಾರದಲ್ಲಿ ಪೊಲೀಸ್ ಲುಕೌಟ್ ನೋಟಿಸ್ ಜಾರಿ ಮಾಡುವಂಥದ್ದು ಮರುದಿನ ಮಧ್ಯಾಹ್ನದ ನಂತರ. ಅದರಲ್ಲೂ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ, ಮಾದಕ ವ್ಯಸನಿಯಾಗಿರಬಹುದು ಅಥವಾ ಗುಂಪು ಹತ್ಯೆ ಆಗಿರ್ಬೋದು ಅಂತೇಳಿ. ನಮಗೆಲ್ರಿಗೂ ಮಾಹಿತಿ ಬರ್ತದೆ. ನಮ್ಮ ಒಂದು ನಿಯೋಗ ಈ ಇಲ್ಲಿಯ ಕಮಿಷನರನ್ನು ಭೇಟಿ ಮಾಡ್ತೀವಿ, ಮಾತಾಡಿಕೊಂಡು ಅಲ್ಲಿ ನಂತರ ವೆನ್ಲಾಕ್ ಶವಗಾರಕ್ಕೆ ನಾವು ಹೋಗ್ತೀವಿ. ಪಕ್ಷದ ನಾಯಕರು, ಈ ಜಿಲ್ಲೆಯ ಬಹಳಷ್ಟು ಜಾತ್ಯತೀತ ಮನಸ್ಥಿತಿಯಲ್ಲಿರ್ತಕ್ಕಂತಹ ಜಾತ್ಯತೀತ ನಾಯಕರುಗಳು ಹೋಗಿಕೊಂಡು ಕೆ ಶಾಹುಲ್ ಇರ್ಬೋದು, ಅದೇ ರೀತಿ ಸಂತೋಷ್ ಬಜ್ಜಲ್ ಇರ್ಬೋದು, ಸುಹೇಲ್ ಕಂದಕ್ ಇರ್ಬೋದು, ಅಂತಹ ಕೆಲವೊಂದು ನಾಯಕರುಗಳು ಸೇರಿಕೊಂಡು ಅಲ್ಲಿ ನಾವು ಹೋಗ್ತೀವಿ. ಹೋಗಿ ಆ ಶವಗಾರದಲ್ಲಿದ್ದಂತಹ ಮೃತದೇಹವನ್ನು ಕಂಡಾಗ ಪೊಲೀಸ್ ಇಲಾಖೆಯ ಒಂದು ಸಮಜಾಯಿಸಿ ಯಾವ ರೀತಿ ಇತ್ತಂತ ಹೇಳಿದರೆ, ಯಾವುದೇ ರೀತಿಯ ದೈಹಿಕ ಹಲ್ಲೆ ಆದಂತಹ ಕುರುಹುಗಳು ಕಾಣ್ತಾ ಇಲ್ಲ ಅಂತೇಳಿ. ಅದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಹೋಗಿ ನೇರವಾಗಿ ಕಂಡಾಗ ದೇಹದಲ್ಲಿ ಹಲವಾರು ಭಾಗದಲ್ಲಿ ಆ ಒಂದು ಹಲ್ಲೆ ಮಾಡಿದಂತಹ ಗುರುತುಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ತಲೆಯಿಂದ ಹಿಡಿದು ಕಾಲು ಭಾಗದವರೆಗೆ, ಗುಪ್ತಾಂಗವನ್ನೂ ಸೇರಿದಂತೆ ಎಲ್ಲ ಭಾಗದಲ್ಲೂ, ಎದೆ ಭಾಗದ ಇರ್ಬೋದು, ಕುತ್ತಿಗೆ ಇರ್ಬೋದು, ಹಿಂಭಾಗ ಇರಬಹುದು, ಮಲದ್ವಾರ ಹೋಗುವಂತಹ ಪ್ರದೇಶ ಆ ಒಂದು ಸ್ಥಳ ಇರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಕೂಡ ಎಲ್ಲ ಆಯಾಕಟ್ಟಿನ ಜಾಗಗಳಲ್ಲಿ ಆ ಗಾಯದ ಕುರುಹುಗಳಿದ್ವು. ಇದನ್ನು ನಾವು ಅಲ್ಲೇ ಹೇಳಿದ್ವಿ. ಇದನ್ನು ನಾವು ಅಲ್ಲೇ ಅಲ್ಲಿದ್ದಂತಹ ಉಪಸ್ಥಿತರಿದ್ದಂಥ ಮಾಧ್ಯಮದ ಮುಂದೆ ಹೇಳಿದ್ದೇವೆ. ಇದರ ಬಗ್ಗೆ ನಮಗೆ ಸಮಾಜದಲ್ಲೂ ಕೂಡ ಅಲ್ಲಿ ಸಾರ್ವಜನಿಕವಾಗಿ ಕೂಡ ಚರ್ಚೆ ಬರ್ತಾ ಇದೆ. ನಮಗೂ ಕೂಡ ಇಲ್ಲಿ ಕ್ಲಿಯರ್ ಕಾಣ್ತಾ ಇದೆ, ಇದು ಒಂದು ಗುಂಪು ಹತ್ಯೆ, ಇದು ಒಂದು ತಂಡದಿಂದ ಆದಂತಹ ಒಂದು ಗುಂಪು ಹತ್ಯೆ ಆಗಿದೆ, ಮಾಬ್ ಲಿಂಚ್ ಆಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಒತ್ತಡ ಹಾಕಿದ ನಂತರ ರಾತ್ರಿ 11 ಗಂಟೆ ಆಗುವಾಗ ಕೆಲವೊಂದಿಷ್ಟು ಮಂದಿಯನ್ನು ಇವರು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರ ನಿನ್ನೆ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಸಮಾಜದ ಮುಂದೆ ಇಡ್ತಾರೆ.
ನಮಗಿಲ್ಲಿ ಹೇಳಲಿಕ್ಕಿರುವಂಥದ್ದು, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ನಮಗೆ ಸಮಾಧಾನ ಇದೆಯಾ ಅಂತ ಕೇಳಿದರೆ ಇಲ್ಲ. ಯಾಕೆಂತ ಹೇಳಿದರೆ ಈ ಕುಕೃತ್ಯ ಅಥವಾ ಈ ಒಂದು ಗುಂಪು ಹತ್ಯೆಯ ನೇತೃತ್ವ ಕೊಟ್ಟಂತಹ ರವೀಂದ್ರ ನಾಯಕರನ್ನು ಇಲ್ಲಿ ಬಂಧನ ಆಗಲಿಲ್ಲ. ಎರಡನೇದು, ಈ ಘಟನೆ ನಡೆದು 24 ಗಂಟೆಗಳ ಕಾಲದ ನಂತರ ಆಗಿರ್ತದೆ ನೀವು ಸಮಾಜದ ಮುಂದೆ ತರುವಂಥದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ ಠಾಣೆಯಲ್ಲಿ BJPಯ ಶಾಸಕರನ್ನೊಳಗೊಂಡಂತೆ ಕೆಲವೊಂದು ನಾಯಕರುಗಳು ಆ ಒಂದು ಪ್ರದೇಶಕ್ಕೆ, ಆ ಠಾಣೆಗೆ ಭೇಟಿ ನೀಡಿದ್ದಾರೆ ಮತ್ತು ಈ ರವೀಂದ್ರ ಮತ್ತು ಈ ಶಾಸಕರ ಮಧ್ಯೆ ನಿರಂತರವಾಗಿ ಸಂಭಾಷಣೆಗಳು ಮತ್ತು ಮಾತುಕತೆಗಳು ನಡೆದಿದೆ ಅನ್ನುವಂಥದ್ದು ಇಲ್ಲಿದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಈ ರಾಜ್ಯದ ಗಣವೆತ್ತ ಸರ್ಕಾರದ ಗೃಹ ಮಂತ್ರಿಯವರು, ಅವ್ರಿಗೊಂದು ಜವಾಬ್ದಾರಿ ಇದೆ. ಒಂದು ಗೃಹ ಇಲಾಖೆಯನ್ನು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಇದ್ದಂತಹ ಒಬ್ಬ ಜಿ ಪರಮೇಶ್ವರ್ ಅನ್ನುವಂತಹ ಮಂತ್ರಿ ನಿನ್ನೆ ಮಾಧ್ಯಮದ ಮುಂದೆ ಹೇಳ್ತಾರೆ, ಹತ್ಯೆಗೀಡಾದಂತಹ ಆ ವ್ಯಕ್ತಿ ನಮ್ಮ ಶತ್ರು ದೇಶದ ಬಗ್ಗೆ ಜೈಕಾರ ಕೂಗ್ತಾರೆ ಅಥವಾ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ ಅಂತ ಹೇಳಿ. ನಾನು ಕೇಳುವಂತಹದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆಯೋ ಅಂತೇಳಿ ನಮಗಿಲ್ಲಿ ಸಂಶಯ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು RSSನ ಸಮ್ಮಿಶ್ರವಾದಂತಹ ಸರ್ಕಾರ ಇಲ್ಲಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಹೇಳ್ತಾರೆ ಅದೊಂದು ಗುಂಪು ಹತ್ಯೆ ಮಾಡಿರುವಂಥದ್ದು ಹೌದು, ಕ್ಷುಲ್ಲಕ ಕಾರಣ ಅಂತ ಹೇಳ್ತಾರೆ. ಕ್ಷುಲ್ಲಕ ಕಾರಣ ಯಾವುದಂತ ಹೇಳುವುದು ಅದನ್ನು ವಿವರಣೆ ಕೊಡೋದಿಲ್ಲ. ಅದಾದ ನಂತರ ಇಲ್ಲಿ ಗೃಹ ಮಂತ್ರಿ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜೈ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಆಯ್ತು ಅಂತೇಳಿ. ಇವರಿಗೆ ಅವರ ವಯೋವೃದ್ಧ ಏನಾದರೂ ಕಾಯಿಲೆ ಇದೆಯಾ, ಅವರಿಗೆ ಮತಿಭ್ರಮೆಗೊಂಡಿದ್ದಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂತಹ ಸಮಾಜವಾದಿ ನಾಯಕರ ಮಧ್ಯೆ ಇಂತಹ ಸಮಾಜದಲ್ಲಿ ವಿಷಬೀಜ ಬಿತ್ತುವಂತಹ ಸಚಿವರಿದ್ದಾರೆ ಅಂತ ಹೇಳಿದರೆ ಇದು ಬಹಳ ಆಘಾತಕಾರಿಯಾದಂತಹ ಬೆಳವಣಿಗೆ. ಇವತ್ತೊಬ್ಬ ಅದೇ ಹೇಳಿಕೆಯನ್ನಿಟ್ಟುಕೊಂಡು ಇವತ್ತೊಬ್ಬ ಭಾಳ ಬಿಚ್ಚಿದ್ದಾನೆ. ಇವರಿಗೆ ಆಹಾರ ಮಾಡಿಕೊಟ್ರು ಇವರು. ಭಾಜಪ ಸಂಘ ಪರಿವಾರಕ್ಕೆ ಈ ರಾಜ್ಯದ ಗೃಹ ಮಂತ್ರಿಯವರು ಒಂದು ಆಹಾರ ಮಾಡಿಕೊಟ್ರು. ಇವರು ಹೇಳ್ತಾ ಇದ್ದಾರೆ ಒಬ್ಬ ಮಾನಸಿಕ ಅಸ್ವಸ್ಥ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಅವನನ್ನು ಗುಂಪಾಗಿ ಬಂದು ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದರೆ, ಆ ಸಾಯಿಸಿದ ನಂತರ ಸಾಯಿಸಿದವರನ್ನು ಸಮರ್ಥನೆ ಮಾಡುವಂತಹ ಅಥವಾ ಅವರನ್ನು ರಕ್ಷಣೆ ಮಾಡುವಂತಹ ಆ ದಾಟಿಯಲ್ಲಿ ಈ ರಾಜ್ಯದ ಗೃಹ ಮಂತ್ರಿ ಅವರು ಮಾತಾಡ್ತಾರೆ ಅಂತ ಹೇಳಿದರೆ, ನಾವು ಈ ರಾಜ್ಯದ ಗಣವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರಲ್ಲಿ ನಾವು ವಿನಂತಿಸುವುದು ತಕ್ಷಣ ಅವರನ್ನು ರಾಜೀನಾಮೆ ಪಡೆಯಬೇಕು. ಗೃಹ ಸಚಿವರನ್ನು ರಾಜೀನಾಮೆ ಪಡೆಯಬೇಕು. ಅವರು ಸಮಾಜದ ಮುಂದೆ ಸಮುದಾಯದ ಆ ಬಗ್ಗೆ ಸುಳ್ಳು ಆರೋಪವನ್ನು ಹಾಕಿದ್ದಾರೆ, ಅದರ ಬಗ್ಗೆ ಅವರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಜಿ ಪರಮೇಶ್ವರ್ ಅವರು ತನ್ನ ಹೇಳಿಕೆಯನ್ನು ಹಿಂಪಡೆಯಬೇಕು. ಒಂದು ವೇಳೆ ಈ ರೀತಿ ಅವರು ಹಿಂಪಡೆಯದೇ ಇದ್ದರೆ ದಕ್ಷಿಣ ಕನ್ನಡದ ಮುಸಲ್ಮಾನರು ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದರೆ, ಒಂದು ಪಹಲ್ಗಾಮ್ ಅನ್ನುವಂತಹ ಒಂದು ಘಟನೆ ನಡೆದು ಈ ರಾಷ್ಟ್ರದ ಜನತೆಯ ನೋವು ಆರಲಿಲ್ಲ. ಅದರ ಮಧ್ಯೆ ಈ ರೀತಿಯ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿಯೇ ಇಲ್ಲಿ ಒಂದು ಹಲ್ಲೆ ಆಗ್ತದೆ ಅಂತ ಹೇಳಿದರೆ, ಒಂದು ಹತ್ಯೆ ಆಗ್ತದೆ ಅಂತ ಹೇಳಿದರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಈ ಸರ್ಕಾರ ಅಥವಾ ಈ ಗೃಹ ಇಲಾಖೆ, ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ, ಈ ಒಂದು ತಿಂಗಳಲ್ಲಿ 2 ಈ ರೀತಿ ಹತ್ಯೆಗಳು ನಡೆಯಿತು. ನಮಗೆಲ್ಲರಿಗೂ ಗೊತ್ತಿದೆ. 15-20 ದಿವಸಕ್ಕೆ ಮುಂಚೆ ಒಬ್ಬ ಆಟೋ ಡ್ರೈವರನ್ನು ಒಂದು ತಂಡ ಬಾಡಿಗೆ ಮಾಡಿ ಹೋಗ್ತದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇದೆ. ಕಂಡವರು ಹೇಳ್ತಾ ಇದ್ದಾರೆ, ಮಂಜೇಶ್ವರದ ನಿರ್ಜನ ಪ್ರದೇಶದಲ್ಲಿ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತದೆ, ಅಲ್ಲಿ ಒಂದು ಮಡ್ಕದಂಧೆ ನಡೀತಾ ಇತ್ತು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಂತಹ ಪ್ರದೇಶದಲ್ಲಿ
ಒಬ್ಬ ಆಟೋ ಚಾಲಕ ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಅವನ ಕೊಲೆ ಆಗ್ತದೆ. ದುರದೃಷ್ಟ ಏನಪ್ಪ ಅಂತ ಹೇಳಿದರೆ, ಅಂತಹ ಒಂದು ಕೃತ್ಯವನ್ನು ಕೇವಲ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿಕೊಂಡು ಅವನ ತಲೆ ಕಟ್ಟಿ ಅದನ್ನು ಮುಗಿಸ್ತಾರೆ ಅಂತ ಹೇಳಿದರೆ, ಈ ಗೃಹ ಇಲಾಖೆ ಕರ್ನಾಟಕದಲ್ಲಿ ಯಾರ ಅಣತಿಯಂತೆ ಇಲ್ಲಿ ಕಾರ್ಯಪ್ರವೃತ್ತಿ ಮಾಡ್ತಾ ಇದೆ? ಇದೆಲ್ಲವೂ ಕೂಡ ನಮಗೆ ಸಂಶಯ ಆಗುವಂಥದ್ದು. ಈ ನಾಡಿನ ಬಹುಸಂಖ್ಯಾತ ಜನರು ಏಕಪಕ್ಷೀಯವಾಗಿ ಇಲ್ಲಿ ಆಡಳಿತ ಮಾಡಬೇಕಂತೇಳಿ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಸಂಘ ಪರಿವಾರ ಸಮ್ಮಿಶ್ರವಾದಂತಹ ಒಂದು ಸರ್ಕಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ನಾವು ಮಾಡಲಿಕ್ಕೆ ಬಹಳ ಸ್ಪಷ್ಟತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಈ ಒಂದು ಇದರಲ್ಲಿ ಈ ಗೃಹ ಇಲಾಖೆ ಮತ್ತು ಇಲ್ಲಿಯ ಕಮಿಷನರಲ್ಲಿ ನಮ್ಮ ಒತ್ತಾಯ ಒಂದು, ಆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಆಳ್ಕೆಯನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು, ಅಲ್ಲಿಗೆ IO ಚೇಂಜ್ ಮಾಡಬೇಕು. ಎರಡನೇದು ರವೀಂದ್ರ ನಾಯಕ್ ಸೇರಿದಂತೆ ಇದರಲ್ಲಿರ್ತಕ್ಕಂಥ ಮುಖ್ಯ ಆರೋಪಿಗಳನ್ನು ತಕ್ಷಣ ಬಂಧನ ಮಾಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಅಂತ ಹೇಳಿದರೆ ಜಿ ಪರಮೇಶ್ವರ್ ಅವರು ಅವರ ಹೇಳಿಕೆಯನ್ನು ಹಿಂಪಡೆಯಬೇಕು, ಮಾತ್ರವಲ್ಲ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದಾಗಿದೆ. ಈ ಒಂದು ಘಟನೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ, ಈ ಘಟನೆಯ ನಂತರ ನಾವು ನಿನ್ನೆ ಈಗಾಗಲೇ ಈ ವಿಚಾರದಲ್ಲಿ ಇನ್ವಾಲ್ವ್ ಆದಂತಹ ಹಲವು ಸಾಮಾಜಿಕ ಮತ್ತು ವಿವಿಧ ಪಕ್ಷಗಳ ನಾಯಕರ ಜೊತೆಗೆ ನಿನ್ನೆ ರಾತ್ರಿಯಿಂದ ಜೊತೆಗೆ ಇದ್ದೆವು. ನಾವು ಬೆಳಿಗ್ಗೆ ಅವರ ಕುಟುಂಬಕ್ಕೆ ಮೃತ ಶರೀರವನ್ನು ಹಸ್ತಾಂತರ ಮಾಡುವವರೆಗೆ ನಾವು ಅವರ ಜೊತೆಗೆ ಇದ್ದೆವು. ಈ ಸಂದರ್ಭದಲ್ಲಿ ಸುನಿಲ್ ಭಜನಕೇರಿ ಅಂತವರು ನೀಡಿದಂಥ ಮಾಹಿತಿ ಪ್ರಕಾರ ಏನಂತೇಳಿದರೆ, ಶಾಸಕರು ಭರತ್ ಶೆಟ್ಟಿ ಅವರೇನಿದ್ದಾರೆ ಈ ಒಂದು ಕೊಲೆಯ ಆರೋಪಿಗಳ ಜೊತೆ ಸಂಪೂರ್ಣವಾಗಿ ಸಹಕರಿಸಿ ಅದರ ಪ್ರಮುಖ ಕಿಂಗ್ ಪಿನ್ ಯಾರಿದ್ದಾನೆ, ಭರತ್ ಶೆಟ್ಟಿಯವರ ಬಲಗೈ ಬಂಟೆ BJPಯ ಕಾರ್ಪೊರೇಟರ್ ಆಗಿರತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಗಿರತಕ್ಕಂಥ ಸಂಗೀತ ನಾಯಕರವರ ಗಂಡ BJPಯ ಮುಖಂಡ ಏನಿದ್ದಾನೆ ರವೀಂದ್ರ ನಾಯಕ್, ಈ ರವೀಂದ್ರ ನಾಯಕ್ನೊಂದಿಗೆ ಮೊನ್ನೆ ಸಂಜೆಯವರೆಗೂ ಕೂಡ ಇವರ ಜೊತೆಗೆ ಇದ್ದರು, ಸಂಪರ್ಕದಲ್ಲಿದ್ದರು. ಮೊನ್ನೆ ಸಂಜೆ ಅಂದರೆ ಆದಿತ್ಯವಾರ ಸಂಜೆವರೆಗೆ ಸರ್ಕ್ಯೂಟ್ ಹೌಸ್ಗೂ ಕೂಡ ಇವರು ಬಂದಿದ್ದಾರೆ, ರವೀಂದ್ರರವರು ಬಂದಿದ್ದಾರೆ. ಅಷ್ಟೂ ಕೂಡ ಈ ಪೊಲೀಸ್ ಠಾಣೆಯ ಇದರಲ್ಲಿ ಸರೌಂಡಿಂಗಲ್ಲಿ ಅಥವಾ ಕಮಿಷನರೇಟ್ ಸರೌಂಡಿಂಗಲ್ಲಿ ಇದ್ದಂಥ ರವೀಂದ್ರ ನಾಯಕ್ನನ್ನು ಬಂಧಿಸದೇ ಇರಲಿಕ್ಕೆ ಕಾರಣ ಏನು? ಇನ್ನೊಂದು, ನಿನ್ನೆ ಗೃಹ ಸಚಿವರು ಏನು ಹೇಳಿಕೆ ನೀಡಿದ್ದಾರೆ, ಈ ಹೇಳಿಕೆಯನ್ನು ಕಮಿಷನರ್ ಅವರು ನೀಡದೇ ಇದ್ದಿದ್ರೆ ಅಥವಾ ಪೊಲೀಸ್ ಅಧಿಕಾರಿಗಳು ನೀಡದೇ ಇದ್ದಿದ್ರೆ ಬೇರೆ ಯಾರು ನೀಡಿದ್ದಾರೆ? ಇಲ್ಲಿಯ ಗೃಹ ಸಚಿವರು ಇಲ್ಲಿಯ ಗುಪ್ತಚರ ಮಾಹಿತಿಯ ಪ್ರಕಾರ ಅಥವಾ ಪೊಲೀಸ್ ನೀಡುವ ಮಾಹಿತಿ ಪ್ರಕಾರ ಮಾತಾಡ್ತಾ ಇದ್ದಾರೋ ಅಥವಾ ಭರತ್ ಶೆಟ್ಟಿ ಅವರು ನೀಡಿದಂತಹ ಮಾಹಿತಿಯ ಪ್ರಕಾರ ಮಾತಾಡ್ತಾ ಇದ್ದಾರೋ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಲಿಕ್ಕಿರುವಂತಹದ್ದು, ಕೊಲೆಯಾದಂತಹ ವ್ಯಕ್ತಿಯ ಶರೀರವನ್ನು ನಾವು ನೋಡಬೇಕು. ಅದು ಕೇವಲ ಕೈಯಿಂದ ಹೊಡೆದಂತಹದ್ದಲ್ಲ, ವಿಕೆಟ್ನ ಶಾರ್ಪ್ ಆದಂತಹ ಚೂಪಾದಂತಹ ಅದರ ಕಡೆಯ ಭಾಗ ಏನಿದೆ ಅದರಲ್ಲಿ ಚುಚ್ಚಲಾಗಿದೆ, ಶರೀರದ ವಿವಿಧ ಭಾಗಗಳಿಗೆ ಚುಚ್ಚಲಾಗಿದೆ, ಪೈಪ್ಗಳಲ್ಲಿ ಇದು ಮಾರಕಾಯುಧಗಳಲ್ಲಿ ಹೊಡೆಯಲಾಗಿದೆ. ಶರೀರದಲ್ಲಿ ಒಂದು ಭಾಗವೂ ಕೂಡ ಗಾಯ ಇಲ್ಲದಂಥ ಭಾಗ ಇಲ್ಲ, ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೆ ಇಲ್ಲ. ಆ ವ್ಯಕ್ತಿಯ ಶರೀರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಒಂದು ಕರುಣೆ ಇಲ್ಲದೆ ಅಮಾನುಷವಾಗಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರಾಕ್ಷಸರು ಹೊಡೆದು ಸಾಯಿಸಿದ್ದಾರೆ ಅಂತೇಳಿ. ಇಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಘಟನೆಯನ್ನು ನಾವು ಮರುತ್ತಾ ಇದ್ದೇವೆ. ಈ 50 ಮಂದಿ ಸೇರಿ ಒಬ್ಬನನ್ನು ಸಾಯಿಸಿದಂಥ ಈ ಕೃತ್ಯಕ್ಕೂ ಕಾಶ್ಮೀರದ ಫೆಹಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಎರಡೂ ಕೂಡ ಭಯೋತ್ಪಾದಕ ಕೃತ್ಯಗಳಾಗಿದೆ, ಸಮಾಜದಲ್ಲಿ ನಡೆಯಬಾರದಾದಂತಹ ಅಮಾನುಷವಾದಂಥ ಕೃತ್ಯಗಳಾಗಿದೆ ಇಲ್ಲಿ ನಡೆದಿರುವಂತಹದ್ದು. ನಾನು ನಿಮಗೆ ಇದರ ಕೆಲವು ಭಾಗಗಳನ್ನು, ಯಾಕಂತ ಹೇಳಿದರೆ ಶರೀರದ ಕೆಲವೊಂದು ಭಾಗಗಳನ್ನು ತೋರಿಸುವುದು ಸರಿಯಲ್ಲದ ಕಾರಣ ಕೆಲವೊಂದು ಭಾಗಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇನೆ. ಯಾವ ರೀತಿ ವಿಕೆಟ್ಗಳಲ್ಲಿ ಮಾರಕಾಯುಧಗಳಲ್ಲಿ ಚುಚ್ಚಿದಂತಹ ಇದು ಗಾಯಗಳು ಆ ಮೃತ ಶರೀರದಲ್ಲಿ ಇದೆ ಅಂತ ಹೇಳಿ. ಒಂದು ವೇಳೆ ಒಂದು ಮನುಷ್ಯನಿಗೆ ಹೃದಯ ಅಂತ ಇದ್ದಿದ್ರೆ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಘ ಪರಿವಾರದ ಶಾಖೆಗಳಲ್ಲಿ ಬೆಳೆದು ಬಂದಂತಹ ವಿಷಕಾರಿ ಮನಸ್ಥಿತಿ ಇರುವವರಿಗೆ ಮಾತ್ರ ಈ ರೀತಿ ಒಂದು ಮನುಷ್ಯನನ್ನು ಒಬ್ಬನನ್ನ ಈ ರೀತಿ 50 ಮಂದಿ ಏನು ಹುಚ್ಚು ನಾಯಿಗಳಾಗೆ ಸುತ್ತುವರಿದು ಕೊಂದು ಹಾಕಲಿಕ್ಕೆ ಸಾಧ್ಯ. ಈ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಈ ಜಿಲ್ಲೆಯಲ್ಲಿ ನಡೆದಿದೆ. ಇದರಲ್ಲಿ ನಮಗೆ ಬಹಳ ಖೇದಕರ ಎನ್ನುವಂತಹದ್ದು, ಇದರ 24 ಗಂಟೆಗಳ ಒಳಗಡೆ ಪೊಲೀಸ್ ಅವರ ನಡೆಗಳಲ್ಲಿ ನಮಗೆ ಸಂಶಯ ಇದೆ.
ಸರ್ಕಾರದ ಸಚಿವರುಗಳ ಹೇಳಿಕೆಗಳು ನಮಗೆ ಸಂಶಯ ಇದೆ. ಒಂದು ರೀತಿಯಲ್ಲಿ ಬಲಾಢ್ಯವಾದಂಥ ವಿರೋಧ ಪಕ್ಷ ಏನಿದೆ ಬಿಜೆಪಿಯ ಹಿನ್ನೆಲೆ ಇರುವಂಥ ಆರೋಪಿಗಳ ಸಂರಕ್ಷಣೆಗೆ ಇಲ್ಲಿರುವಂಥ ಆಡಳಿತ ಪಕ್ಷ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೈ ಹಾಕಿದೆ ಅನ್ನೋದರ ಕುರಿತು ಬಹಳಷ್ಟು ಸಂಶಯಾಸ್ಪದ ನಡೆಗಳು. ಅದೇ ರೀತಿ ನಿನ್ನೆ ಆ ಕುಟುಂಬದವರು ಮೃತ ಶರೀರವನ್ನು ಸ್ವೀಕರಿಸಲಿಕ್ಕೆ ಬಂದಾಗ ಇವರು ನಡೆಸಿದಂತಹ ತರಾತುರಿಯ ಹಸ್ತಾಂತರಗಳು ಎಲ್ಲವೂ ಕೂಡ ಸಂಶಯದ ಮನೆಯಲ್ಲಿ ನಮ್ಮನ್ನು ತಂದು ನಿಲ್ಲಿಸ್ತದೆ. ಈ ರೀತಿಯಾದಂತಹ ಘಟನೆಗಳನ್ನು ಈಗ ಒಂದು ಕರ್ನಾಟಕದಲ್ಲಿ ಇದುವರೆಗೆ ನಾವು ಬಿಹಾರದಲ್ಲಿ, ಜಾರ್ಖಂಡ್ನಲ್ಲಿ, ಯೋಗಿಯ UPಯಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ, ನ್ಯೂಸಲ್ಲಿ ಬಹಳ ಕಡೆಗಳಲ್ಲಿ ಕೇಳ್ತಾ ಇದ್ದೆವು. ಇದು ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಇರುವಂಥ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದಿದ್ರೆ ಇದುವರೆಗೆ ಮುಖ್ಯಮಂತ್ರಿಗಳು ಈವರೆಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಈ ರಾಜ್ಯದಲ್ಲಿ ಜನಿವಾರಕ್ಕೆ ಕೊಡುವಂಥ ಮೌಲ್ಯವನ್ನು ಒಂದು ಮನುಷ್ಯನ ಜೀವಕ್ಕೆ ಕೊಡ್ತಾ ಇಲ್ಲ. ಇದುವರೆಗೆ ಈ ಕುರಿತು ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ. ಉಸ್ತುವಾರಿ ಸಚಿವರುಗಳು ಫ್ಲೈಟ್ ಹತ್ತಿ ಬರಬೇಕಿತ್ತು. ಇಲ್ಲಿ ಬೇರೆ ಬೇರೆ ಉತ್ಸವಗಳಿದ್ರೆ, ಬೇರೆ ಬೇರೆ ವೇದಿಕೆಗಳಿದ್ರೆ ಗಂಟೆಗಳ ಒಳಗಡೆ ಇಲ್ಲಿಗೆ ಬಂದು ತಲುಪುವಂಥ ಉಸ್ತುವಾರಿ ಸಚಿವರಿಗೆ ಇದುವರೆಗೆ ಮಂಗಳೂರಿನ ಫ್ಲೈಟ್ ಹತ್ತಲಿಕ್ಕೆ ಸಮಯ ಸಿಗಲಿಲ್ಲ. ಈವರೆಗೆ ಒಂದೇ ಒಂದು ಹೇಳಿಕೆಗಳನ್ನು ಇವರಿಗೆ ಇಲ್ಲಿ ಸಂಬಂಧಪಟ್ಟವರು ಯಾರು ಕೂಡ ಕೊಡಲಿಲ್ಲ. ಅಂದರೆ ಸರ್ಕಾರ ಮುಸಲ್ಮಾನರ ಕೊಲೆ ನಡೆದಾಗ, ಮುಸಲ್ಮಾನರ ವಿರುದ್ಧ ಹೇಳಿಕೆಗಳು ಹೇಳಿದಾಗ ಇಲ್ಲಿ ಸಂಯಮವನ್ನು ಪಾಲಿಸ್ತಾ ಇದೆ. 2 ದಿನಗಳ ಹಿಂದೆ ಕಾಶ್ಮೀರದ ಫೈಲ್ಗಾಮ್ನ ವಿಚಾರದಲ್ಲಿ ನಡೆದಂಥ SDPI ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲಿಯೂ ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಲಿಲ್ಲ. ಸಂಘ ಪರಿವಾರದ ನಾಯಕರುಗಳು ಬೆಳ್ತಂಗಡಿಯಲ್ಲಿ, ಪುತ್ತೂರಿನಲ್ಲಿ, ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಪ್ರಚೋದಿಸುವಂತಹ, ಜನರನ್ನು ಪ್ರಚೋದಿಸುವಂತಹ, ಬೆಂಕಿ ಹಚ್ಚುವಂತಹ, ಗಲಭೆ ಸೃಷ್ಟಿಸುವಂತಹ ಈ ರೀತಿಯ ಕೊಲೆಗಳಿಗೆ ಪ್ರಚೋದನೆ ನೀಡುವಂಥ ಹೇಳಿಕೆಗಳನ್ನು ನೀಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ, ಎಲ್ಲಿಯಾದರೂ ನಾವು ಒಂದು ಟ್ವೀಟ್ ಮಾಡಿದಾಗ, ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಿದಾಗ, ಮೋದಿಯ ವಿರುದ್ಧ ಪ್ರಶ್ನೆ ಮಾಡಿದಾಗ, ಶರಣ್ ಪಂಪಳ ವಿರುದ್ಧ ಟ್ವೀಟ್ ಮಾಡಿದಾಗ ಕರೆದು FIR ಹಾಕುವಂಥ ಜಿಲ್ಲೆಯ ಪೊಲೀಸು ಇಂಥವರ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಿದ್ದಿದ್ರೆ ಇಂತಹ ಕೃತ್ಯಗಳು ಇಲ್ಲಿ ನಡೀತಾ ಇರಲಿಲ್ಲ. ಆದರೆ ಅಶ್ರಫ್ ವಯನಾಡು ಅನ್ನುವಂಥ ಈತನ ಗುರುತನ್ನು ಕೂಡ ಒಂದು ಹಿಡಿದಿರಲಾಯಿತು. ನಿನ್ನೆ ಸಂಜೆ ಆಗಿದೆ ಹೇಳುವಂಥದ್ದು ಕೇರಳದ ವ್ಯಕ್ತಿ ಅಂತ ಹೇಳಿ, ಪಕ್ಕದ ರಾಜ್ಯದ ವ್ಯಕ್ತಿ ಅಂತ ಹೇಳಿ. ಕುಟುಂಬಸ್ಥರು ಬಂದು ಮಾತಾಡುವಾಗ ನಮಗೆ ಏನು ಮಾತುಗಳು ಬರ್ತಾ ಇಲ್ಲ. ಇದುವರೆಗೆ ಯಾವುದೇ ಒಂದು ವ್ಯಕ್ತಿಯನ್ನು ನೋಯಿಸಿದಂಥ ವ್ಯಕ್ತಿ ಅಲ್ಲ. ಏನೋ ಅಲ್ಲಿರುವಂಥ ಸ್ಕ್ರಾಪ್ಗಳನ್ನ ಎತ್ತಿಕೊಂಡು ದಿನ ದುಡುವಂಥ ಒಬ್ಬ ಬಡ ವ್ಯಕ್ತಿ, ಒಬ್ಬ ಮುಗ್ಧ ಜೀವವನ್ನಾಗಿದೆ ಇವರು ಅತಿ ಕ್ರೂರವಾಗಿ ಕೊಂದು ಹಾಕಿದ್ದು. ಇದು ಬಯಲಿಗೆ ಬಂದಿದೆ. ಇಂತಹ ಸಂಘ ಪರಿವಾರದವರು ಮಾತ್ರ ನೆಲೆಸುವಂತಹ ಕೇರಿಗಳಲ್ಲಿ, ಗಲ್ಲಿಗಳಲ್ಲಿ, ಇಂತಹ ಪ್ರದೇಶಗಳಲ್ಲಿ ಎಷ್ಟು ಜೀವಗಳನ್ನು ಇವರು ಕೊಂದು ಹಾಕಿ ತಿಂದು ತೆಗಿದ್ದಾರೆ ಅಂತೇಳಿ ಹೊರಗಡೆ ಬರದಂಥ, ಬಯಲಾಗದಂಥ, ಬಹಿರಂಗ ಆಗದಂಥ ಎಷ್ಟು ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿ ನಮಗೆ ಸಂಶಯಗಳು ಬರ್ತಾ ಇದೆ. ಇದನ್ನು ನೋಡಿದಾಗ ಇದು ಗುಂಪು ಹತ್ಯೆ ಅಂತ ಹೇಳಲಿಕ್ಕೆ ಇವರಿಗೆ ಸಮಯ ತಗೊಂಡ್ರು ಇಲಾಖೆಯವರು. ಸ್ಥಳೀಯ ಇನ್ಸ್ಪೆಕ್ಟರ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು ಈ ಕೊಲೆಯ ಬಗ್ಗೆ, ಆದರೂ ಕೂಡ ಮುಚ್ಚಿ ಹಾಕಿ ಇದನ್ನು ಅಲ್ಲಿಗೆ ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆಯಿತು. ಆದರೆ ಇಲ್ಲಿರುವಂಥ ಕೆಲವೊಂದು ಸಾಮಾಜಿಕ ವ್ಯಕ್ತಿಗಳಿಗೆ, ಕೆಲವೊಂದು ಜಾತ್ಯತೀತ ಪಕ್ಷದ ನಾಯಕರುಗಳಿಗೆ ವಿಚಾರಾರಿತ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಬಯಲಾಗಿದೆ. ಇದು ಇವತ್ತು ಕೇರಳದ ಮಾಧ್ಯಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವ ರೀತಿಯಲ್ಲಿ ಅಲ್ಲಿ ನ್ಯೂಸ್ಗಳು ಪ್ರಕಟಿಸಲಾಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರದೊಂದಿಗೆ ಹೇಳ್ತಾ ಇರುವಂತಹದ್ದು, ಪೊಲೀಸ್ ಇಲಾಖೆಯೊಂದಿಗೆ ಹೇಳ್ತಾ ಇರುವಂತಹದ್ದು, ಒಂದು ಜೀವಕ್ಕಿರುವಂತಹ ಮೌಲ್ಯ ಏನಿದೆ ಅದನ್ನು ಇಲ್ಲಿ ಎತ್ತಿ ಹಿಡಿಬೇಕು. ಈ ತಪ್ಪಿತಸ್ಥರು ಯಾರಿದ್ದಾರೆ, ಯಾವುದೇ ಭರಶೆಟ್ಟಿಯ, ವೇದವಾಸನ, ಬ್ರಿಜೇಶ್ ಚೌಟನ ಪ್ರಭಾವಕ್ಕೊಳಗಾಗದೆ, ಯಾವುದಕ್ಕೂ ಕೂಡ ಒಳಗಾಗದೆ ಕಠಿಣವಾದಂತಹ ಕಾನೂನುಗಳ ಮೂಲಕ ಕೇಸನ್ನು ದಾಖಲಿಸಬೇಕು. ಸರ್ಕಾರ ವಿಶೇಷವಾದಂತಹ ತನಿಖಾ ತಂಡವನ್ನು ಇದಕ್ಕೆ ನಿಯೋಜಿಸಬೇಕು. ಕರ್ನಾಟಕದಲ್ಲಿ ಇನ್ನು ಮುಂದೆ ಗುಂಪು ಹತ್ಯೆಗಳು, ಮಾಬ್ ಲಿಂಚಿಂಗ್ಗಳು ನಡೆಯದ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಕೂಡಲೇ ಆತನ ಕುಟುಂಬಕ್ಕೆ ತಾಯಿ ಇದ್ದಾಳೆ, ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನ ಸರ್ಕಾರ ಬದ್ಧತೆ ಇದ್ರೆ ಇವತ್ತೇ ಘೋಷಿಸಬೇಕು. ಕೂಡಲೇ ಇಲ್ಲಿಯ ಸರ್ಕಾರದ ಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಹಾರ ಮೊತ್ತವನ್ನು ಘೋಷಿಸಿ ಬರಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಗೃಹ ಸಚಿವರ ಹೇಳಿಕೆ ಏನಿದೆ ಇದು ಬಾಲಿಶವಾದದ್ದು, ಇದು ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಹಿಂದೆ ಸವಣೂರಿನಲ್ಲಿ, ಹಾವೇರಿಯ ಸಮನೂರಿನಲ್ಲಿ ಗಲಭೆ ನಡೆದಂತಹ ಸಂದರ್ಭದಲ್ಲಿ, ಅದೇ ರೀತಿ ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ನಡೆಸಿದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಹೇಳಿಕೆಗಳನ್ನು ಗೃಹ ಸಚಿವರು ನೀಡಿದ್ರು. ಇವತ್ತು ಮತ್ತೆ ನೀಡ್ತಾ ಇದ್ದಾರೆ.
ಗೃಹ ಸಚಿವರು ಕಾಂಗ್ರೆಸ್ ಕಚೇರಿಯ ಅಥವಾ ಸಿದ್ದರಾಮಯ್ಯರವರ ನಿರ್ದೇಶನದಂತೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಕೇಶವ ಕೃಪದ ಸಂಘನಿಕೇತನದ ಅನತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸಂಶಯ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯ ಗೃಹ ಸಚಿವರ ಮೇಲೆ ನಿಗಾ ಇಡಬೇಕು. ಅವರ ಸಚಿವ ಸ್ಥಾನದಿಂದ ಅವರನ್ನ ಉಚ್ಚಾಟನೆಗೊಳಿಸಿ ಅವರನ್ನ ರಾಜೀನಾಮೆ ಪಡೆದುಕೊಂಡು ಕೂಡಲೇ ಈ ರಾಜ್ಯಕ್ಕೆ ಉತ್ತಮವಾದಂತಹ, ಈ ರಾಜ್ಯದ ಜನತೆಯನ್ನ ಸಮಾನವಾಗಿ ನೋಡುವಂತಹ ಯಾವುದೇ ಘಟನೆಗಳು ನಡೆದರೆ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶನ ನೀಡುವಂತಹ ಒಂದು ಒಳ್ಳೆಯ ಗೃಹ ಮಂತ್ರಿಯನ್ನ ಈ ರಾಜ್ಯಕ್ಕೆ ನೀಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯರವರು ಮನಸ್ಸು ಮಾಡಬೇಕಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಅದೇ ರೀತಿಯಲ್ಲಿ ಈ ವಿಚಾರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ವಿಷಯವನ್ನು ಇಲ್ಲಿಗೆ ಬಿಡುವಂತ ಯಾವುದೇ ಪ್ರಶ್ನೆ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಕುಟುಂಬಕ್ಕೆ ನ್ಯಾಯ ಸಿಗುವ ತನಕ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ವಿಚಾರಗಳಿಗೆ ಕಡಿವಾಣ ಹಾಕುವ ತನಕ ನಮ್ಮ ಹೋರಾಟ ಮುಂದುವರಿಲಿಕ್ಕಿದೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ನೋಡಿದ್ದೇವೆ, 80% ಗುಂಪು ಹತ್ಯೆಗಳು ತನಿಖಾಗಳು ತೀವ್ರಗೊಂಡಲ್ಲಿ ಫೇಲು ಖಾನ್ ಗುಂಪು ಹತ್ಯೆ ಏನಿರ್ಬೋದು, ಈ ರೀತಿಯ ಗುಂಪು ಹತ್ಯೆಗಳು ನಡೆದಾಗ ಅಂತಿಮ ವರದಿ ಬಂದಿರುವಂಥದ್ದು ಏನಂತ ಹೇಳಿದರೆ ಆ ವ್ಯಕ್ತಿ ಯಾವುದೇ ಒಂದು ಕೃತ್ಯದಲ್ಲಿ ಭಾಗವಾಗಲಿಲ್ಲ ಅನ್ನೋದಾಗಿದೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನರ ಮನಸ್ಸು ಡೈವರ್ಟ್ ಆಗಬಹುದಾದಂಥ ಒಂದು ವಿಚಾರ ಏನು, ಪೆಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆದ ನಂತರ ಜನರ ಭಾವನೆಗಳನ್ನು ಯಾವ ರೀತಿ ಸಂಘ ಪರಿವಾರ ದೇಶದಲ್ಲಿ ಕೆರಳಿಸ್ತಾ ಇದೆ, ಆ ರೀತಿಯ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಇದನ್ನು ಡೈವರ್ಟ್ ಮಾಡುವಂತಹ ಕೆಲಸಕ್ಕೆ ಕಾಂಗ್ರೆಸ್ನ ಸರ್ಕಾರದ ಗೃಹ ಸಚಿವರು ಇಳಿದಿದ್ದಾರೆ. ಬಿಟ್ಟರೆ ಈ ಒಂದು ವ್ಯಕ್ತಿಯ ಸ್ವಭಾವವನ್ನು ನೋಡಿಕೊಂಡ್ರೆ, ಈ ವ್ಯಕ್ತಿಯ ಮಾನಸಿಕ ನೆಲೆಯನ್ನು ನೋಡಿಕೊಂಡ್ರೆ, ಈ ವ್ಯಕ್ತಿ ಮಾಡ್ತಾ ಇದ್ದಂಥ ಕೆಲಸವನ್ನು ನೋಡಿಕೊಂಡ್ರೆ ಆ ರೀತಿಯಾದಂಥ ಯಾವುದೇ ಇನ್ಸ್ಪಿರೇಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳುವಂತಹದ್ದು, ಅಲ್ಲಿ ವಿಡಿಯೋಗಳಿತ್ತು, ಅಪರಾಧಿಗಳ ಮೊಬೈಲುಗಳು ಪೊಲೀಸ್ ಇಲಾಖೆಯ ಕೈಯಲ್ಲಿದೆ, ಸಾಧ್ಯವಾದರೆ ಅದನ್ನು ಬಹಿರಂಗಪಡಿಸಲಿ, ಇಲ್ಲದಿದ್ದರೆ ಕಾನೂನಿಗೆ ಬದ್ಧವಾಗಿದ್ದರೆ, ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿದ್ದರೆ, ತಮ್ಮ ವೃತ್ತಿ ಧರ್ಮಕ್ಕೆ ಬದ್ಧವಾಗಿದ್ದರೆ ಪೊಲೀಸ್ ಇಲಾಖೆ ಆ ವಿಡಿಯೋಗಳಲ್ಲಿ ಯಾವ ರೀತಿಯ ಚಿತ್ರೀಕರಣಗಳು ಅವರಲ್ಲಿದೆ ಅಥವಾ ತನಿಖೆಗೆ ಅನುಕೂಲವಾದಂಥ ಸಾಕ್ಷಿಗಳು ಏನಿದೆ ಅದನ್ನು ಸರಿಯಾಗಿ ಉಪಯೋಗಿಸಿ, ಪ್ರಾಮಾಣಿಕವಾಗಿ ಉಪಯೋಗಿಸಿ ಇದರ ಸತ್ಯಾಸತ್ಯತೆಗಳನ್ನು ಹೊರಗಡೆ ತರಲಿ. ಇದಾಗಿದೆ ನಮಗೆ ಇಲ್ಲಿ ಹೇಳಲಿಕ್ಕೆ ಇರುವಂಥದ್ದು. ಅದು ಬಿಟ್ಟು ಗೃಹ ಸಚಿವರು ಹೇಳಿರುವಂಥದ್ದು ಬಾಲಿಶತನವಾದ ಹೇಳಿಕೆ, ಅದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ. ಮತ್ತು ಆ ವ್ಯಕ್ತಿಯ ಜೀವನವನ್ನು ನೋಡಿದ್ರೆ, ಬದುಕುವ ರೀತಿ ನೋಡಿದರೆ ಇಂಥ ಒಂದು ಹೇಳಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಾಗಿದೆ ಅವರ ಕುಟುಂಬಸ್ಥರು ಹೇಳುವಂಥದ್ದು. ಅದು ನಿಮ್ಗೆ ಈಗಾಗಲೇ ಅವರ ಮಲಯಾಳಂ ಮಾಧ್ಯಮದವರು ನಿನ್ನೆ ರಾತ್ರಿ ಕುಟುಂಬದವರು ಬಂದಾಗ ಇಲ್ಲಿ ಯಾರು ಇರಲಿಲ್ಲ, ಮಲಯಾಳಂ ಚಾನಲ್ನವರು ಇದ್ದರು, ಅವರು ತೆಗೆದಂಥ ವಿಡಿಯೋ ಕ್ಲಿಪ್ಗಳಲ್ಲಿ ಹೇಳಿಕೆಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ಕ್ಲಿಯರ್ ಆಗಿ ಅವರ ಕುಟುಂಬದವರು ಆ ವ್ಯಕ್ತಿ ಎಂಥವರಂತ ಹೇಳಿದ್ದಾರೆ, ಅದರಲ್ಲಿ ಅರ್ಥ ಆಗ್ತದೆ. ಸರಿ, ಈಗ ಇದರಲ್ಲಿ ಒಬ್ಬ ಮುಸ್ಲಿಂ ಆಗಿದೆ, ಅದಕ್ಕೆ ಇದೆಲ್ಲ ಇದು ಮಾಡಿ ಸರಿ. ಈ ಕೊಲೆಯನ್ನ ಒಂದು ಕೊಲೆಯಾದ ವ್ಯಕ್ತಿಗೆ ಇದು ಕೊಡಬೇಕು, ನ್ಯಾಯ ಒದಗಿಸಬೇಕು, ಹಾಗೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅದೆಲ್ಲ ಸರಿ ನೋಡ್ಕೊಳ್ತೇವೆ, ಅದು ಆಗ್ಲೇಬೇಕು. ಆದ್ರೆ ಇದರಲ್ಲಿ ಸತ್ತ ವ್ಯಕ್ತಿಯ ಧರ್ಮ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ? ಅದು ಬೇಕಿತ್ತ? ಈಗ ಇಲ್ಲಿ ತನಕ ನಡೆದ ಎಲ್ಲ ಕೊಲೆಗಳಿಗೂ ಅದು ಧರ್ಮವನ್ನು ಹುಡುಕಿದ್ದೀರಾ? ಇಲ್ಲಿ ಇರುವಂತದ್ದೇ ಇದೆ. ಬಹಳ ಮುಖ್ಯವಾಗಿ ಪೆಹಲ್ಗಾಮಿನ ಆ ಒಂದು ದುಷ್ಕೃತ್ಯ ಏನಿದೆ ಅದರ ನಂತರದ ದಿನಗಳಲ್ಲಿ ಸಮಾಜದಲ್ಲಿ ಚರ್ಚಿಸಲ್ಪಡುವಂತಹ ವಿಚಾರವನ್ನೇ ಇಲ್ಲಿ ನಾವು ಪ್ರಸ್ತಾಪನೆ ಮಾಡಬೇಕಾಗ್ತದೆ. ಪೂರ್ತಿ ನಾನು ಪೂರ್ತಿ ಮಾತಾಡ್ತೀನಿ, ಆವಾಗ ನಿಮ್ಗೆ ಕ್ಲಾರಿಟಿ ಸಿಗ್ಬೋದೇ. ಪೆಹಲ್ಗಾಮಿಗೆ ರಿವೆಂಜಿಗಿಂತ ಇಲ್ಲಿಯ ಕೆಲವೊಂದು ಪ್ರಚೋದಿತ ಹೇಳಿಕೆಗಳಿಂದ ಪ್ರಚೋದನೆಗೊಂಡಂತಹ ತಂಡ ಈ ಒಂದು ಹತ್ಯೆ ಮಾಡಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಅವರನ್ನು ಜೈ ಶ್ರೀರಾಮ್ ಅಂತ ಹೇಳುವಂತೆ ಒತ್ತಾಯ ಮಾಡಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ವಲಯಗಳಲ್ಲಿ ಬರುವಂತಹ ಹೇಳಿಕೆಗಳು. ಅವನ ಬಾಯಿಗೆ ಮಣ್ಣು ಹಾಕಿದ್ದಾರೆ, ಆ ವ್ಯಕ್ತಿಯ ಬಾಯಿಗೆ ಮಣ್ಣುಗಳನ್ನು ಹಾಕಿದ್ದಾರೆ, ಅವನ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳು ಒಂದು ಕಡೆ ಹೊಡೆದು ಹಾಕಿ ನಂತರ ಪುನಃ ಇನ್ನೊಂದು ಕಡೆ ಎತ್ತಾಕೊಂಡು ಹೋಗಿ ಅಲ್ಲಿ ಕೂಡ ಅವರನ್ನು ಮರ್ದಿಸಿದ್ದಾರೆ ಅಂತ ಹೇಳಿದರೆ ಈ ಒಂದು ಘಟನೆ
ಅದಕ್ಕೆ ಆ ಒಂದು ಹೇಳಿಕೆ ಇಲ್ಲಿ ನಡೆಯುವಂತಹ ಪ್ರಚೋದನಕಾರಿ ಹೇಳಿಕೆಯ ದುಷ್ಪರಿಣಾಮ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಸಮುದಾಯನ ಎತ್ಕಟ್ಟೋದಿದೆ. ಇವಾಗ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಅಂತ ಅಲ್ಲಿ ನೋಡಿದವರು ಯಾರು? ಅದಕ್ಕೆ ಹೇಳ್ತಾ ಇರೋದು ಪೊಲೀಸ್ ಇಲಾಖೆಯಲ್ಲಿದ್ದಂತಹ ದಾಖಲೆಗಳನ್ನ ತರಲಿ. ಅಲ್ಲಿ ಸೀಸ್ ಮಾಡಿದಂತಹ ವಿಡಿಯೋ ತುಣುಕುಗಳಿವೆ. ಅಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ಅಲ್ಲಿ ಅಲ್ಲ, ನಾವು ಕೊಡುವುದಕ್ಕೂ ಒಂದು ಇಲಾಖೆ ಕೊಡುವುದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ನಡೆದಂತಹ ಘಟನೆಯಲ್ಲಿ ಬಹಳಷ್ಟು ಮಂದಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಅದೊಂದು ಕ್ರಿಕೆಟ್ ಪಂದ್ಯಾಟ. ಅಲ್ಲಿ ಏನು ಸಣ್ಣ ಮಟ್ಟಿನ ಜೂಜಾಟ ನಡೀತಾ ಇದ್ದದ್ದಲ್ಲ. ಒಂದು ಕ್ರಿಕೆಟ್ ಪಂದ್ಯಾಟ ಅಂತ ಹೇಳುವಾಗ 8-10 ತಂಡಗಳಿರ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಭಾಗಿ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಈ ಸಮಾಜದಲ್ಲಿ ಎಷ್ಟು ಇಂತಹ ವಿಷಯ ಜಂತುಗಳಿದ್ದಾರೋ ಅದಕ್ಕಿಂತಲೂ ಬಿಗಿಲಾಗಿ ಒಳ್ಳೆ ಮನುಷ್ಯರು ಇದ್ದಾರೆ. ಬಹುಶಃ ಸಮಾಜದ ಮುಂದೆ ಬರಲಿಕ್ಕೆ ಅವರ ಹೆದರಿಕೆ ಇರ್ಬೋದು, ಬೇರೆ ಬೇರೆ ಒತ್ತಡಗಳು ಅವರ ಮುಂದೆ ಇರ್ಬೋದು. ಈಗ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಅಂತಾದ್ರೆ ಮಂಗಳೂರಿನ 99% ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಒಂದು ಟೀಮ್ ಅಲ್ಲಿ 2-3 ಜನ ಮುಸ್ಲಿಂ ಹುಡುಗರು ಇದ್ದೇ ಇರ್ತಾರೆ. ಖಂಡಿತ ಅಲ್ವಾ? ಹಾಗಾದ್ರೆ ಅವರು ಏನಾದ್ರೂ ಒಬ್ಬರಾದ್ರೂ ಒಂದಾದ್ರೂ ಹೇಳಿದಾರ ಆಗಿದೆ ಅಂತ? ಈ ರೀತಿಯ ಕ್ರಿಕೆಟ್ ಪಂದ್ಯಾಟಗಳು ಸಾಮಾಜಿಕವಾಗಿ ಎಲ್ಲ ಕಡೆ ನಡೀತದೆ. ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾಧ್ಯಮ ಮಿತ್ರನಾದ ನಿಮಗೆ ಕ್ಲಿಯರ್ ಗೊತ್ತಿದೆ. ಇವತ್ತಿನ ದಿನಗಳಲ್ಲಿ ಹಿಂದೂ ಬಾಂಧವರಿಗೆ ಮಾತ್ರ ಅನ್ನುವಂಥದ್ದು ಪಂದ್ಯಾಟಕ್ಕೂ ಕೂಡ ಆ ಒಂದು ವಿಷ ಬಂದು ಮುಟ್ಟಿದೆ ಅನ್ನುವಂಥದ್ದು ಒಂದು ಬೇಸರದ ಸಂಗತಿ ಇದೆ. ಈಗ ನಿಮಗೆ ಬೇಕಾದ್ರೆ ನಮಗೆ ಸಮಯಾವಕಾಶ ಕೊಡಿ, ಅದರ ಬ್ಯಾನರು, ಅದರ ನಿಮ್ದು ಹ್ಯಾಂಡ್ ಬಿಲ್ ಎಲ್ಲ ನಿಮ್ಗೆ ಇದು ಮಾಡುವ. ಸರ್, ಇವಾಗ ನಿಮ್ಮ ಮಾಹಿತಿ ನಾನು ತಪ್ಪು ಅನ್ಕೊಳ್ತೀನಿ. ಯಾಕಂದ್ರೆ 7 ಗಂಟೆ ಕ್ರಿಕೆಟ್ ಪಂದ್ಯ ನಡೆದಿಲ್ಲ. ಅಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟ ಅದರ ಮುಂದಿನ ದಿನ ಲೀಗ್ ಪಂದ್ಯಾಟ ಅಂತ ಉಡುಪು ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೆದು ಅದು ಲೈವ್ ಕೂಡ ಹೋಗ್ತಾ ಇತ್ತು ಯೂಟ್ಯೂಬ್ ಅಲ್ಲಿ. ಇದು ನೆಕ್ಸ್ಟ್ ಡೇ ಆಗಿರುವಂತ ಘಟನೆ, ಅಂದ್ರೆ ಸಂಡೇ ಆಗಿರುವಂತ ಘಟನೆ. ಅಲ್ಲಿ ಸ್ಥಳೀಯ ಮಟ್ಟದವರು ಕ್ರಿಕೆಟ್ ಆಟ ಆಡ್ತಾ ಇದ್ರು ಕೂಡ ಸ್ಥಳೀಯರು ಕೊಟ್ಟಿರುವಂತ ಮಾಹಿತಿ. ಆನಂತರ ಗಲಾಟೆ ವಿಚಾರ ಸ್ಥಳೀಯರು ನಮಗೆ ಕೊಟ್ಟಿಲ್ಲ. ಆದ್ರೆ ಕ್ರಿಕೆಟ್ ಅದರ ಮುಂದಿನ ದಿನ ಒಂದು ಲೀಗ್ ಪಂದ್ಯಾಟ ಆಗಿದ್ದಾರೆ. ಅಲ್ಲ, ಅಲ್ಲಿ ಈಗ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅನ್ನುವಂಥದ್ದು ಪ್ರಮುಖವಾಗಿರುವಂತಹದ್ದು. ಕ್ರಿಕೆಟ್ ಆಟ ಆಡುವುದಕ್ಕೆ ಉಪಯೋಗಿಸುವಂತಹ ವಸ್ತುಗಳೇನಿದೆ, ಬ್ಯಾಟ್ಗಳಾಗಿದೆ, ವಿಕೆಟ್ಗಳೇನಿದೆ, ಇದೆಲ್ಲ ಆಗಿದೆ ಅಲ್ಲಿ ಆಯುಧಗಳಾಗಿ ಉಪಯೋಗ ಆಗಿರುವಂತಹದ್ದು. ಅಲ್ಲಿ ಕ್ರಿಕೆಟ್ ಪಂದ್ಯಾಟ ಇದು ಲೈವ್ ಆಯ್ತಾ, ಅದಕ್ಕಿಂತ ಮಿಗಿಲಾಗಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಸಂಘ ಪರಿವಾರದ ಹೆಚ್ಚಿನ ಕಾರ್ಯಕರ್ತರು, ಬಿಜೆಪಿಯ ಸ್ಥಳೀಯ ನಾಯಕನು ಒಳಗೊಂಡಂತಹ ತಂಡವಾಗಿದೆ. ಸುಮಾರು 50ರಷ್ಟು ಇದ್ದಂತಹ ತಂಡಗಳಾಗಿವೆ. ಅಲ್ಲಿ ಏನಾಗಿರುವಂಥದ್ದು, ಈ ವ್ಯಕ್ತಿಯನ್ನು ಹೊಡೆದು ಅತಿ ಕ್ರೂರವಾಗಿ ಮರ್ದಿಸಿ ಕೊಲೆ ಮಾಡಿರುವಂಥದ್ದು. ಇನ್ನು ಅವರು ಹೇಳಿದರು, ಕರ್ನಾಟಕ ಜಿಲ್ಲೆ ಎಲ್ಲ ಭಾಗಗಳಲ್ಲಿ ಬಹಿರಂಗವಾಗಿ ಎಲ್ಲರನ್ನು ಒಗ್ಗೂಡಿಸಿ ಇದು ಸೌಹಾರ್ದಯುತವಾಗಿ ನಡೆಯುವಂಥ ಎಷ್ಟೋ ಕ್ರಿಕೆಟ್ ಪಂದ್ಯಾಟಗಳಿವೆ. ಅದಾಗಿದೆ ಈಗಿನ ಯುವಕರಲ್ಲಿ ಸ್ವಲ್ಪವಾದರೂ ಈ ಸೌಹಾರ್ದತೆಯನ್ನು ಉಳಿಸಿರುವಂಥದ್ದು. ಅದಲ್ಲದೆ ಈ ರೀತಿಯ ಕ್ರೀಡಾಕೂಟಗಳನ್ನು ಕೂಡ ಸಂಘ ಪರಿವಾರ ಪ್ರೇರಿತವಾದದ್ದು ನಡೀತಾ ಇದೆ. ವ್ಯಾಪಾರದಲ್ಲಿ, ಇದು ಪಂದ್ಯಾಟಗಳಲ್ಲಿ, ಕಲೆಯಲ್ಲಿ, ಯಕ್ಷಗಾನಗಳಲ್ಲಿ ಸಂಘ ಪರಿವಾರದ ದ್ವೇಷದ ಉದ್ದೇಶಗಳನ್ನು ನುರುಕಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಎದುರಿಸಬೇಕಾಗಿತ್ತು. ಗೊಂದಲಗಳು ಇರುವುದು 2 ವಿಚಾರ. ಈಗ ನೀವು ಹೇಳ್ತಿದ್ರೆ ಅವರು ಜೈ ಶ್ರೀರಾಮ್ ಘೋಷಣೆಗೆ ಹೋಗಿದ್ದಾರೆ, ಅವರೇ ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೋಗಿದೆ. ಆದ್ರೆ ಆ ಸ್ಥಳೀಯ ಮಟ್ಟದಲ್ಲಿ ನೋಡಿರುವಂತ ಸ್ಥಳೀಯರು ಅಂದ್ರೆ ನಮ್ಮ ಮಾಧ್ಯಮ ಮುಂದೆ ಬಂದಿಲ್ಲ ಅಂದ್ರೆ ನಾವು ವಿಚಾರಣೆ ಮಾಡೋಕೆ ಅವನು ರೈಲ್ವೆ ಟ್ರ್ಯಾಕ್ ಇಂದ ಬಂದು ಕ್ರಿಕೆಟ್ ಆಟ ವೀಕ್ಷಣೆ ಮಾಡ್ತಿದ್ದಾರೆ. ನಂತರದ ಘಟನೆಗಳನ್ನು ಅವ್ರು ಯಾರು ನಮ್ಮ ಕಡೆ ಹೇಳಲಿಕ್ಕೆ ತಯಾರಿಲ್ಲ. ಅದೇ ಈ ಗೊಂದಲಗಳೇನಂದ್ರೆ ಇಲ್ಲ, ನಾವು ಜೈ ಶ್ರೀರಾಮ್ ಹೇಳಿದ್ದಾರೆ ಅಂತ ಹೇಳಿಲ್ಲ. ಇವರು ಕ್ಲಿಯರ್ ಆಗಿ ನೋಡಿ ಕೇಳ್ಕೊಳ್ಳಿ. ಜೈ ಶ್ರೀರಾಮು ಹೇಳಿಸಿದ್ದಾರೆ ಅಂತ ಪ್ರಯತ್ನಗಳು ನಡೆದಿದೆ. ಆ ಮೂಲಕ ಜೈ ಶ್ರೀರಾಮ್ ಹಾಕುವಂತೇಳಿ ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಕೆಲವರು ನಿಮ್ಗೆ ಹೇಳಿದ್ರಲ್ಲ, ಅದೇ ರೀತಿ ನಮಗೂ ಕೂಡ ಮಾಹಿತಿ ನೀಡಿದ್ದಾರೆ ಅನ್ನೋದಾಗಿದೆ ನಾವು ಹೇಳ್ತಾ ಇರುವಂತಹದ್ದು. ನಮ್ಗಿಲ್ಲಿ ನಾವು ಹೇಳುವಂಥದ್ದು ಅದೇ ಅಲ್ಲ, ಈ ರೀತಿಯ ಗೊಂದಲಗಳು, ಸಂಶಯಗಳು ಈ ಕೊಲೆಯಲ್ಲಿದೆ. ಇಲ್ಲಿಯ ಪೊಲೀಸ್ ಇಲಾಖೆ ತಕ್ಕದಂತಹ ಸಾಕ್ಷ್ಯಾಧಾರಗಳನ್ನು
ಬಹಿರಂಗಪಡಿಸಬೇಕು, ಅವರ ಕುಟುಂಬಕ್ಕೆ ನೀಡಬೇಕು. ಇದನ್ನೆಲ್ಲ ನೋಡಿ, ಈ ಕೊಲೆ ನಡೆದಾಗ ಹೇಳ್ತಾರೆ ಏನಂತ ಹೇಳಿದರೆ, ಇದು ಒಂದು ಕೊಲೆ ಇದೆ ಅಂತೇಳಿ ನಮಗೆ ಸಂಶಯ ಇದೆ ಅಂತೇಳಿ ಕೆಲವೊಂದು ಪೊಲೀಸರು ಹೇಳಿದ್ದಾರೆ. ನೋಡುವಾಗ ಇದನ್ನು ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನಿಗೆ ಆ ಇದು ಮೃತ ಶರೀರವನ್ನು ನೋಡಿದರೆ ಗೊತ್ತಾಗ್ತದೆ ಇಷ್ಟು ಗಾಯಗಳಿರುವ ಕಾರಣ ಇದು ಥಳಿಸಿಕೊಳ್ಳಲಾಗಿದೆ ಅಂತೇಳಿ. ಮತ್ತು ಆ ರೀತಿಯ ಹೇಳಿಕೆಯನ್ನು ಗೊಂದಲವನ್ನು ಯಾಕೆ ಸೃಷ್ಟಿಸುವುದು? ಗೊಂದಲವನ್ನು ತೆರೆಯಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇದೆ. ನಾವು ಹೇಳುವಂಥದ್ದು ಇದನ್ನು ಪೊಲೀಸ್ ಇಲಾಖೆ ಬಹಿರಂಗಪಡಿಸಲಿ, ಅಲ್ಲಿ ಏನೆಲ್ಲ ಘಟನೆ ನಡೆದಿದೆ ಅಂತೇಳಿ. ಅವರು ಹೇಳಿದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ, ನಾನು ಹೇಳಿಲ್ಲ. ಅವರು ಇಂಟರ್ವ್ಯೂಗೇಟ್ ಮಾಡುವಾಗ, ಪೊಲೀಸ್ ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಯಾರು ಕೊಲೆ ಮಾಡಿದ್ರು ಅವರು ಹೇಳಿದ್ದಾರಂತ ಈಗ ಪರಮೇಶ್ವರ ಹೇಳಿದ್ದಾರೆ. ಆಗ ಅವರ ಮಾತುಗಳು ತಿಳಿಸಿದ್ರು. ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ನಾನು ಇನ್ನೊಂದು ಕೇಳ್ತೇನೆ. ಒಂದು ವ್ಯಕ್ತಿ ಒಂದು ದೇಶಕ್ಕೆ ಜಿಂದಾಬಾದ್ ಹಾಕಿದ್ರು ಅಂತ ಅನ್ಕೊಳ್ಳೋಣ. ಅಮೇರಿಕಕ್ಕೋ ಇಲ್ಲದಕ್ಕೋ ಟ್ರಂಪ್ ಬಂದಾಗ ಏನೆಲ್ಲ ಜಿಂದಾಬಾದ್ ಹಾಕಿದ್ದಾರೆ, ಈ ರಾಷ್ಟ್ರಕ್ಕೆ ಜಿಂದಾಬಾದ್ ಹಾಕಿದ್ರು ಅಂತ ಅನ್ಕೊಳ್ಳೋಣ. 50 ಮಂದಿ ಸೇರಿಕೊಳ್ಬಹುದಾ? ಕೊಳ್ಳುವಂಥ ಒಂದು ಕೃತ್ಯವಾದು. ಅದನ್ನು ಅವನಿಗೆ ಇಲ್ಲಿ ದೇಶದಲ್ಲಿ ಕಾನೂನು ಪ್ರಕ್ರಿಯೆಗಳಿವೆ. ಒಬ್ಬ ವ್ಯಕ್ತಿ, ಬುದ್ಧಿ ಇರುವಂಥ ವ್ಯಕ್ತಿ ಈ ದೇಶದ ವಿರುದ್ಧವಾಗಿ ಇನ್ನೊಂದು ದೇಶಕ್ಕೆ, ಈ ದೇಶದ ಶತ್ರು ರಾಷ್ಟ್ರಕ್ಕೆ ಪರವಾಗಿ ಜಿಂದಾಬಾದ್ ಹಾಕಿದರೆ ಅವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಬಹುದು. ಪೊಲೀಸ್ ಇಲಾಖೆಗಳಿದೆ, ಕಾನೂನು ಪ್ರಕ್ರಿಯೆಗಳ ಮೂಲಕ ಎಷ್ಟೋ ಮಂದಿಗೆ ಕೇಸು ದಾಖಲಾಗಿದೆ. ಈ ದೇಶದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡುವುದು ಪ್ರಥಮವಾಗಿ ಏನಲ್ಲ. ಈ ದೇಶದಲ್ಲಿ ಎಷ್ಟೋ ವ್ಯಕ್ತಿಗಳು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ, ಅವರ ಮೇಲೆ ಪ್ರಕರಣಗಳು ದಾಖಲಾಗಿದೆ, ಜೈಲಿಗೆ ಕಳುಹಿಸಲಾಗಿದೆ. ಅದು ಬಿಟ್ಟು 50 ಜನ ಒಂದು ಹುಚ್ಚುನಾಯಿಯಾಗಿ ಬಂದು ಹೊಡೆದುಕೊಳ್ಳುವುದಲ್ಲ. ಅದನ್ನು ಒಂದು ಮಾನವೀಯ ಸಮೂಹ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಒಂದು ನಿಮಿಷ ಹೊಂದಿರೋದಲ್ಲಿ ತಪ್ಪೆ. ಆದ್ರೆ ಪಾಕಿಸ್ತಾನದಿಂದ ಹೇಳಿದ್ರು ಅದು ತಪ್ಪಲ್ಲ. ಹೇಳಿಲ್ಲ. ನಾನು ನಿಮ್ಮಲ್ಲಿ ಕೇಳ್ತಾ ಇರುವುದು, ಒಂದು ವೇಳೆ ಈ ದೇಶದಲ್ಲಿ ಯಾವುದೇ ಒಂದು ವ್ಯಕ್ತಿ ಒಂದು ದೇಶದ ಹೆಸರು ಹೇಳಿ ಜಿಂದಾಬಾದ್ ಹಾಕಿದ್ರೆ ಅವರ ಮೇಲೆ ಹಾಕ್ಲಿಕ್ಕೆ ಬಹಳಷ್ಟು ಪ್ರಕರಣಗಳಿವೆ. ನೀವೇನ್ ಹೇಳ್ತೀರಿ? ಇಲ್ವಾ? ಕಾನೂನು ಇದೆಯಲ್ಲ. 1000 ಮಂದಿ ಮೇಲೆ ಮೊನ್ನೆ FIR ಹಾಕಿದಾರಲ್ಲ ಮೈಸೂರಲ್ಲಿ. ಮೊನ್ನೆ 1000 ಮಂದಿ ಮೇಲೆ FIR ಹಾಕಿದಾರಲ್ಲ ಮೇಡಮ್. ಇದು ನೋಡಿ, ಒಂದು ವಿಚಾರಗಳ ಬಗ್ಗೆ ಮಾತಾಡುವಾಗ ನೀವು ಅದನ್ನು ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಇದು ಸರಿಯಲ್ಲ. ಹೌದು, ಯಾರು ಹೇಳಿದ್ರು ಅಲ್ಲ ಅಂತೇಳಿ? ಯಾರು ಬೆಂಕಿ ಹಚ್ಚಿದ್ರು? ಯಾರು ಸಮರ್ಥಿಸಿದ್ರು? ಬೆಂಕಿ ಹಚ್ಚುವಂತ ಪ್ರಕ್ರಿಯೆಗಳು ಇಲ್ಲಿ ಬಿಜೆಪಿಯ ಒಬ್ಬ MP ಹೇಳಿದಾಗ ಪ್ರಥಮವಾಗಿ ಮಾತಾಡಿದ್ದು SDPI. ಜಿಲ್ಲೆಗೆ ಬೆಂಕಿ ಹಚ್ಚಿ ಅಂತೇಳಿ ಹರೀಶ್ನ ಕೊಲೆ ನಡೆಯುತ್ತಲ್ಲ ತೊಕ್ಕೊಟ್ಟಿನಲ್ಲಿ, ಅವಾಗ ಪ್ರಥಮವಾಗಿ ಮಾತಾಡಿದ್ದು, ಖಂಡಿಸಿದ್ದು ನಾವು. ಕಾರ್ತಿಕ್ ಕೊಲೆ ನಡೆದಾಗ ಹಚ್ತೀನಿ ಅನ್ನೋದು ಪ್ರಚೋದನೆ, ಹಚ್ಚಿರುವಂಥದ್ದು ಪ್ರಚೋದನಕ್ಕೆ ಒಳಗಾಗಿ ಹಚ್ಚುವಂಥದ್ದು. ಯಾರು ಪ್ರಚೋದಿಸ್ತಾರೋ ಅವರೇ ಮತ್ತೆ ಅದನ್ನು ಹಚ್ಚಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಅದಾದ ಮೇಲೆ ಆ ಆರೋಪಿಗಳನ್ನ ರಕ್ಷಿಸುವಂಥದ್ದು. ಕರ್ನಾಟಕದ ಇತಿಹಾಸದಲ್ಲಿ ಸುರತ್ಕಲ್ ಗಲಭೆ ಇರಬಹುದು, ಮುಲ್ಕಿಯಲ್ಲಿ ನಡೆದ ಗಲಭೆ ಇರಬಹುದು, ಯಾವುದೇ ಗಲಭೆಯನ್ನು ಎತ್ತಿ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಬೆಂಕಿ ಹಚ್ಚಿದ್ದು ಸಂಘ ಪರಿವಾರ, ಕೊಲೆ ಮಾಡಿದ್ದು ಸಂಘ ಪರಿವಾರ, ಗಲಭೆಯಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ್ದು ಮುಸ್ಲಿಂ ಸಮುದಾಯ. ಕಲ್ಲು ಹೊಡೆದಿದ್ದು ಸಂಘ ಪರಿವಾರ ಅಲ್ವಾ? ಸಂಘ ಪರಿವಾರವೇ. ಗೃಹ ಸಚಿವರು ಹೇಗೆ ಬರ್ತಾರೆ? ಅದು ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತನಿಖೆ ಮಾಡಿದ್ದು, ಅರೆಸ್ಟ್ ಮಾಡಿದ್ದು. ಅದು ಕರ್ನಾಟಕ ಗವರ್ಮೆಂಟ್ ಇದು ಗೃಹ ಸಚಿವರಿಗೆ ಹೇಗೆ ಬರ್ತದೆ? ನೋಡಿ, ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ಅದು ಕೇರಳ ಪೊಲೀಸ್ ಅಲ್ವಾ? ಕಾಸರಗೋಡಿದ್ದು ಕೇರಳ ಪೊಲೀಸರು ತನಿಖೆ ಮಾಡಿದ್ರು. ಆ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿ ಕೊಟ್ಟಂತಹ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಗ್ತಿತ್ತು. ನಾವು ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ಅಂತ ಹೇಳುವಂಥ ಒಂದು ಹೇಳಿಕೆ ಇದೆ. ನಾವು ಇದೆಲ್ಲವನ್ನು ಬದಿಗಿಟ್ಟು ನಾವು ಸಾಮಾನ್ಯ ಜನರಾಗಿ ನಾವು ಚರ್ಚೆ ಮಾಡುವ ಅಂತಹ ಒಬ್ಬ ದಷ್ಟಪುಷ್ಟವಾದಂಥ ಒಬ್ಬ ವ್ಯಕ್ತಿಯನ್ನು, ಒಂದು ಸಿಂಗಲ್ ಮ್ಯಾನ್, ಒಬ್ಬಂಟಿ ವ್ಯಕ್ತಿ ಆ ಪ್ರದೇಶಕ್ಕೆ ಹೋಗಿ ಆ ರೀತಿಯಾದಂತಹ ಒಂದು ಕೊಲೆ ಮಾಡಿ ನಂತರ ಅದನ್ನು ಬಾವಿಗೆ ಹಾಕುವಂತಹ ಆ ಪ್ರಮೇಯ ನಡೆದಿದೆಯಲ್ಲ, ಇದನ್ನು ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಸಿಂಪಲ್ ಆಗಿ ನಾನು ಕೇಳ್ತೇನೆ. ಇನ್ನೊಂದು ವೇಳೆ ಅದು ಕೇರಳ ಸರ್ಕಾರವೇ ಆಗಿರಲಿ ಅಥವಾ ಅದು ತಮಿಳುನಾಡು ಸರ್ಕಾರವಾಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಒಂದು ವೇಳೆ ಕೇರಳ ಸರ್ಕಾರವೇ ಆಯಿತು,
ನಮಗೆ ಬದ್ಧತೆ ಇದೆಯಲ್ಲ, ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದೆಯಲ್ಲ. ನಮ್ಮ 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 ರಾಜ್ಯದ ಒಬ್ಬ ಆಟೋ ಚಾಲಕನ ಈ ರೀತಿಯ ಒಂದು ಕೊಲೆ ನಡೆದಿದೆ, ಇದರ ಈ ಒಂದು ಇನ್ವೆಸ್ಟಿಗೇಷನ್ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನುವುದರ ಆ ದೂರದೃಷ್ಟಿ ನಮ್ಮಲ್ಲಿ ಇರಬೇಕಲ್ಲ. ಅದರ ಬಗ್ಗೆ ನಮ್ಮಲ್ಲಿ ಆ ಬದ್ಧತೆ ನಮ್ಮಲ್ಲಿ ಇರಬೇಕಿತ್ತಲ್ಲ. ಯಾಕೆ ನಾವು ಅದನ್ನು ಆ ಒಂದು ಎನ್ಕ್ವೈರಿಗೆ ನಾವು ಇದು ಮಾಡಲಿಲ್ಲ? ಸರ್ಕಾರ ಅಲ್ವಾ, ನನ್ನ ಪ್ರಜೆ ಅಲ್ವಾ, ಸಿದ್ದರಾಮಯ್ಯ ಅವರವರಿಗೂ ಗೃಹ ಸಚಿವರಿಗೂ ಅವೊಬ್ಬ ಪ್ರಜೆ ಅಲ್ವಾ. ಅವನ ಕೊಲೆ ಆಗಿದೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಯಾವ ರೀತಿ ಕೊಲೆ ಮಾಡಿದೆ ಅಂತ ಹೇಳುವಂಥ ಆ ಗ್ರಹಿಸ್ಲಿಕ್ಕೂ ಆಗದಂತಹ ರೀತಿ ಅಲ್ವಾ ಅದು. ಸರಿ, ಹಾಗಾಗಿ ಇವತ್ತು ನಿನ್ನೆ ಇಲ್ಲಿ ಕೊಲೆಯಾದ ಅಶ್ರಫ್ ಕೇರಳದ ಇವರು ಪ್ರಜೆ, ಅವರ ಸರ್ಕಾರ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲಲ್ಲ. ಇಷ್ಟರವರೆಗೆ ಒಬ್ಬ ಗೃಹ ಸಚಿವರು ಅದ್ರ ಬಗ್ಗೆ ಒಂದು ಮಾತಾಡಿಲ್ಲಲ್ಲ. ನಿನ್ನೆ ರಾತ್ರಿಯವರೆಗೆ, ರಾತ್ರಿ 2 ಗಂಟೆಯವರೆಗೆ, ಬಹುಶಃ 2-2:30 ಗಂಟೆಯವರೆಗೆ ಅವನು ಇಂಥವನೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. 2:30 ಗಂಟೆಗೆ ಆತನ ಸಹೋದರ ಅಬ್ದುಲ್ ಜಬ್ಬಾರ್ ಅವರು ಬಂದು ಆ ಒಂದು ಶವವನ್ನು ಪರಿಶೀಲನೆ ಮಾಡಿಕೊಂಡು ಅವರು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಗುರುತಿಸಿದ ನಂತರ ಆಗಿರ್ತದೆ ಇಂತಹ ವ್ಯಕ್ತಿ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಆ ಮರಣ ಇವತ್ತು ಅವರ ನಾಡಿಗೆ ಹೋಗಿ, ತಾಯ್ನಾಡಿಗೆ ಹೋಗಿದೆ. ಅವರ ಆ ಒಂದು ಮರಣ ದಫನ ಕಾರ್ಯಕ್ರಮ ನಡೆದ ನಂತರ ಈಗ ಲೈವ್ ಆಗಿ ಏನಿದೆ, ಸರ್ಕಾರವು ಅಲ್ಲಿಯ ಬೇರೆ ಬೇರೆ ರಾಜಕೀಯ ಮತ್ತು ಸಾಮಾಜಿಕ ನೇತಾರರ ಹೇಳಿಕೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಪ್ರತ್ಯಕ್ಷದರ್ಶಿಗಳು ನಿಮ್ಮ ಹತ್ರ ಹೇಳಿದ್ದು ಅಲ್ಲಿ ನಡೆದ ವಿಷಯ, ನೀವು ಅವರನ್ನ ಇಟ್ಕೊಂಡು ನೀವು ಒಂದು ರಾಜಕೀಯ ಪಕ್ಷವಾಗಿ ಯಾಕೆ ಕಾನೂನು ಹೋರಾಟ ಮಾಡಬಾರದು? ನೀವು ಹೇಳ್ತಾ ಇರೋದು ಅಲ್ಲಿಂದ ಕಂಪ್ಲೀಟ್ ತಪ್ಪಾಗಿದೆ ಅಂತ ಹೇಳಿದ್ರೆ ಕಾನೂನು ಮೂಲಕ ನೀವು ಹೋಗ್ಬೋದಲ್ಲ. ಅವರನ್ನು ನೀವು ರಕ್ಷಣೆ ಮಾಡಿ ನಿಮ್ಮ ಮೂಲಕ ಅವರಿಗೆ ಕೊಡುವಂತ ನ್ಯಾಯವನ್ನು ನೀವು ಖಂಡಿತವಾಗಿಯೂ ಕಾನೂನಿನ ಹೋರಾಟ ಇದರಲ್ಲಿ ನಿರಂತರವಾಗಿರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ಮೃತ ಮೊಹಮ್ಮದ್ ಅಶ್ರಫ್, ಆವತ್ತ ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ ಗೊತ್ತಾಗುವುದು. ಈಗ ಯಾರು ಹೇಳಿದರು ಒಂದು ಹತ್ಯೆ ಆದರೆ ಅಥವಾ ಒಂದು ಕೊಲೆ ಆದರೆ ಅದನ್ನು ಜಾತಿಗೆ ಆಗ್ತಿದೆ ಅಂತೇಳಿ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಮವಾರ ದಿವಸ ಒಂದು ಮೃತದೇಹ ಇದೆ ಅಂತ ಹೇಳಿ ಮಾತ್ರ ನಮ್ಗೆ ಗೊತ್ತಾಗಿದ್ದು. ಅವ ಯಾವ ಜಾತಿಯವ, ಯಾವ ಧರ್ಮದವ ನಮ್ಗೆ ಗೊತ್ತಾಗಲಿಲ್ಲ. ನಮಗೆ ಆತ ಮೊಹಮ್ಮದ್ ಅಶ್ರಫು ಅವನು ಕೇರಳದ ಮಾನಂದವಾಡಿಯವ ಅಂತ ಹೇಳಿ ನಮಗೆ ಗೊತ್ತಾಗುವಂಥದ್ದು ನಿನ್ನೆಯ ದಿವಸ. ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ನಿನ್ನೆ ರಾತ್ರಿ 2:30 ಗಂಟೆಗೆ. ನಾವು ಹೋಗಿರುವಂಥದ್ದು ಒಬ್ಬ ಮನುಷ್ಯನ ಗುಂಪು ಹತ್ಯೆ ಆಗಿದೆ. ಅದು ಮುಸಲ್ಮಾನದಂತಲ್ಲ, ಅಥವಾ ಅವ ಕ್ರೈಸ್ತ ಅಥವಾ ಹಿಂದೂ ಅಂತಲ್ಲ, ಅವ ಒಬ್ಬ ಮನುಷ್ಯ. ಆ ಮನುಷ್ಯನ ಗುಂಪು ಹತ್ಯೆ ಆಗಿದೆ ಅನ್ನೋದನ್ನು ನಾವು ವಿರೋಧಿಸಿಕೊಂಡು ನಾವು ಈ ಕಾನೂನು ಹೋರಾಟ ನಿರಂತರವಾಗಿ ಇದರ ವಿರುದ್ಧ ನಾವು ನಡೆಸ್ತೇವೆ. ಅದನ್ನೇ ನಾ ಹೇಳಿದಲ್ಲ, ನಮಗೆ ನಿನ್ನೆ ಸಂಜೆ ತನಕ ನಾವು ಧರ್ಮದ ವಿಚಾರವನ್ನು ತಂದಿಲ್ಲ. ನಾವು ತಂದಿರುವಂಥದ್ದು ಒಂದು ಗುಂಪು ಹತ್ಯೆ ಈ ಜಿಲ್ಲೆಯಲ್ಲಿ ನಡೆಯಬಾರದಂಥ ಒಂದು ಕಹಿ ಘಟನೆಯಲ್ಲಿ ನಡೆದಿದೆ. ಈ ಜಿಲ್ಲೆಯ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಕಪ್ಪು ಚುಕ್ಕೆಯನ್ನು ಯಾರು ತಂದಿದ್ದಾರೆ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥದ್ದಿತ್ತು. ಅದರ ನಂತರ ಆ ಗುಂಪು ಏನಿದೆ, ಹೌದು, ಗುಂಪು ಹತ್ಯೆ ಇದೇ ಮೊದಲು. ಗುಂಪು ನೋಡಿ, ಒಂದು ಗಲಭೆ ನಡೆದಂತ ಸಂದರ್ಭದಲ್ಲಿ ಪ್ರಚೋದಿತವಾದಂತ ಯಾವುದೇ ತಂಡ ಇರ್ಬೋದು, ಅದು ಸುರತ್ಕಲಲ್ಲಿ ನಡೆದಂತಹ 7-8 ಕೊಲೆಗಳಿರ್ಬೋದು, ಆ ಗುಂಪು ಕೃತ್ಯಕ್ಕೂ ಇದು ಉದ್ದೇಶಪೂರ್ವಕವಾಗಿ ನಡೆದಂತಹ ಆ ಒಂದು ಗುಂಪು ಹತ್ಯೆ ಏನಿದೆ, ಇದು ಮಾಬ್ ಲಿಂಚಿಂಗ್. ಒಂದು ಗಲಭೆ ಬೇರೆ, ಮಾಬ್ ಲಿಂಚಿಂಗ್ ಬೇರೆ ಅಲ್ವಾ? ಖಂಡಿತವಾಗಿ ನಾವು ಅದನ್ನೇ ಹೇಳೋದು. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕವಾಗಿ ಪ್ರಚೋದನಕಾರಿಯಾದಂತಹ ಭಾಷಣಗಳು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಅದು ಯಾವುದೇ ಸಮಾಜದವನು ಮಾಡಲಿ, ಯಾವುದೇ ಪಕ್ಷದವನು ಮಾಡಲಿ. ನಾಳೆ ನಾನು ಕೂಡ ಒಂದು ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡುವುದಾದರೆ ಕಾನೂನು ಅದನ್ನು ಕಡಿವಾಣ ಹಾಕಬೇಕು. ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು, ಭಾಷಣಗಳು ಇಲ್ಲಿ ನಡೀತಾ ಇದೆ. ಇದು ಬಂದಾದರೆ
ಸಮಾಜ ಸುಸ್ಥಿತಿಯಲ್ಲಿರ್ತದೆ.